ಮೂಡಬಿದ್ರೆಯಿಂದ ಕಾರ್ಕಳಕ್ಕೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯ ಬೆಳುವಾಯಿಯಲ್ಲಿ ರಸ್ತೆ ಸಮರ್ಪಕವಾಗಿ ಮಾಡಿಲ್ಲ ಎಂದು ಸ್ಥಳೀಯರು ಏಕಾಏಕಿ ಹೆದ್ದಾರಿ ಕಾಮಗಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತ ಘಟನೆ ಸೋಮವಾರ ನಡೆದಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಅಧಿಕಾರಿಗಳಿಗೆ ಕಾಮಗಾರಿಯನ್ನ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸರಿಯಾಗಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಬೆಳುವಾಯಿಯಲ್ಲಿ ರಸ್ತೆಯ ಅವ್ಯವಸ್ಥೆಯಿಂದಾಗಿ ಹೊಂಡ ಗುಂಡಿಗಳು ಬಿದ್ದಿದೆ. ಕಾಮಗಾರಿಯನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಇಂದು ಬೆಳಗ್ಗೆ ಕೂಡ ತಾನು ರಸ್ತೆಯ ಹೊಂಡಕ್ಕೆ ಬಿದ್ದಿದ್ದು ಭಾರಿ ದುರಂತದಿಂದ ಪಾರಾಗಿದ್ದೇನೆ. ನಾನು ಸಾವನ್ನಪ್ಪಿದ್ರೆ ಇವರು ಕೇವಲ ಪರಿಹಾರವನ್ನ ಕೊಡಬಹುದು, ಆದರೆ ನನ್ನ ಜೀವವನ್ನ ಮರಳಿ ಕೊಡುತ್ತಾರೆ ಎಂದು ಸಂತ್ರಸ್ತರೊಬ್ಬರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಶಾಲಾ ಮಕ್ಕಳಿಗೆ ಸಂಚರಿಸಲು ಸೂಕ್ತ ಜಾಗ ಇಲ್ಲ, ಬಸ್ಸು ನಿಲ್ದಾಣ, ಆಟೋ ರಿಕ್ಷಾ ಪಾರ್ಕಿಂಗ್ಗೆ ಜಾಗ ಇಲ್ಲ, ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕಾದಂತಹ ದುರ್ಗತಿ ಇದೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ರು. ರಸ್ತೆ ಕಾಮಗಾರಿಯನ್ನ ಸರಿಪಡಿಸದೇ ಇದ್ದಲ್ಲಿ ಮೂಡಬಿದ್ರೆಯಿಂದ ಕಾರ್ಕಳದವರೆಗೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು. ಲಾಸ್ಟ್ ಇನ್ನೊಂದು ಈಗ ಆದ್ರೆ ಕಾರ್ಕಳದಿಂದ ಮೂಡುಬಿದ್ರೆವರೆಗೆ ನಾವು ಬ್ಲಾಕ್ ಮಾಡಿಸ್ತೇವೆ. ನೋಡಿ ಹೌದಲ್ಲ ಅಂತ ನೋಡಿ, ಕಾರ್ಕಳದಿಂದ ಮೂಡುವರೆಗೆ ಒಂದು ವೆಹಿಕಲ್ ಹೋಗ್ಲಿಕ್ಕೆ ಬಿಡೋದು. ನೋಡಿ ನೋಡಿ ಸರ್, ನೋಡಿ ನೋಡಿ ಬೆಂಕಿ ಸಮಸ್ಯೆ ಆಗ್ತದೆ. ಬೆಂಕಿ ಬಿದ್ದ ನೀರು ಹಾಕ್ಬೇಕಲ್ಲ, ಎಲ್ಲ ಬಿಟ್ಟೋದ ನಂತರ ನೀರು ಹಾಕ್ಬೇಕಾ? ಇದೆಂತ ನೀವು ಬೆಂಕಿ ಬಿದ್ದು ಸುತ್ತಾಗಿದ ನಂತರ ನೀರು ಹಾಕ್ಬೋದು. ಬೆಂಕಿ ಬಿದ್ದ ಕೂಡಲೇ ನೀರು ಹಾಕ್ಬೇಕು. ಯಾವಾಗಲೂ ಇಲ್ಲಿ ರಾಜ್ಯ ಹೆದ್ದಾರಿ ಮಾಡುವಾಗ ಸಮಸ್ಯೆ ಉಂಟು ಅಂತ ನಾನು 6 ತಿಂಗಳಿಂದ ಮೊದಲು ಪಂಚಾಯತ್ನವ್ರ ಹತ್ರ ಎಲ್ಲ ಹೇಳಿದ್ದೇನೆ. ಆದರೂ ಯಾರೂ ನಿಗಾ ವಹಿಸೋದಿಲ್ಲ. ನಾನು ಇವತ್ತು ಸ್ಕೂಟ್ರಲ್ಲಿ ಬರುವಾಗ ಇಲ್ಲಿ ದೊಡ್ಡ ಒಂದು ಹಂಪ ಹಾಕಿದ್ದಾರೆ, ಅದನ್ನು ಲೆವೆಲ್ ಮಾಡಲಿಲ್ಲ. ಅದು ಬಂದು ಬೀರುವಾಗ ಏನಾದರೂ ಗ್ರಾಚಾರ ವೆಹಿಕಲ್ ಇಲ್ಲದ್ರಿಂದ ಬದುಕಿದೆ, ಹೆಲ್ಮೆಟ್ ಇಟ್ಟೆ. ಯಾಕಂದರೆ ಇಲ್ಲಿ 6 ತಿಂಗಳಿಂದ ಸಮಸ್ಯೆ ಆಗ್ತಾನೆ ಇದೆ, ಯಾರೂ ಮಾತಾಡೋದಿಲ್ಲ. ಯಾಕಂದರೆ ಒಂದು ಬೋಲ್ಟನ್ನು ಗ್ರೀಸಲ್ಲಿ ತೆಗಿಲಿಕ್ಕೆ ಆಗದೆ ಸ್ಪೆನರ್ ಹಾಕಬೇಕು. ನಾನು 6 ತಿಂಗಳ ಮೊದಲು ಹೇಳಿದ್ದೇನೆ, ಬೆಳುವಾಯಿಯಲ್ಲೊಮ್ಮೆ ಸ್ಟ್ರೈಕ್ ಮಾಡಬೇಕು ಮಾರ್ಗ ಸರಿಬೇಕಾದ್ರೆ. ಈಗ ಇವತ್ತೊಂದು ಅವಕಾಶ ಮಾಡಿಕೊಟ್ಟು ನಾನು ಬಿದ್ದದ್ದು, ಇವತ್ತು ಸ್ಟ್ರೈಕ್ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ದೇವರು ನನಗೆ ಒಂದು ದಾರಿ ಮಾಡಿಕೊಟ್ಟದ್ದು. ಯಾರೂ ಮಾತಾಡೋದಿಲ್ಲ ಇಲ್ಲಿ, ಯಾವ ಮಾಧ್ಯಮದವರು ಡಿಪಾರ್ಟ್ಮೆಂಟ್ನವರು ಯಾರೂ ಮಾತಾಡೋದಿಲ್ಲ. ಅವರ ಊರಿನಲ್ಲಿ ಹಾಗಾದರೆ ಬಿಡ್ತಿದ್ರ? ನಾವು ಎಷ್ಟು ಸಲ ಹೇಳಿದ್ದೇನೆ, ಹೈವೇಯಲ್ಲಿ ಒಂದು ಇಂಡಿಕೇಟರ್ ಆಗೋದಿಲ್ಲ, ಗಾಡಿಯವರು ಇಂಡಿಕೇಟರ್ ಆಗೋದಿಲ್ಲ. ನೋಡಿ ಎಷ್ಟು ಕಡೆ ಒಂದು ಗುಂಡಿ ಉಂಟು, ಅದಕ್ಕೆ ಸಿಮೆಂಟ್ ಆಗೋದಿಲ್ಲ. ಅವರ ಊರಲ್ಲಿ ಬಿಡ್ತಾರಾ? ನೋಡಿ ಈಗ 2 ಕಡೆ ಇಲ್ಲಿ ಹೊಂಡ ತೆಗಿದಾರಲ್ಲ, ಯಾಕೆ ಅವರಿಗೆ ಏನು ಕುಂಬಳಕಾಯಿ ಬೇಯಿಸ್ಲಿಕ್ಕೆ ಉಂಟು ಅವ್ರದ್ದು ಬೊಜ್ಜ ಮಾಡಲಿಕ್ಕೆ? ಬೊಜ್ಜ ಮಾಡಲಿಕ್ಕೆ ಕುಂಬಳಕಾಯಿ ಬೇಯಿಸ್ಲಿಕ್ಕೆ ಉಂಟು ಅವರಿಗೆ. ನೋಡಿ ಈಗ ನಾನು ಬೀಳುವಾಗ ವೆಹಿಕಲ್ ಬರ್ತಿದ್ರೆ ಏನಾಗ್ತಿತ್ತು? ನೋಡಿ ಕಂಪೆನ್ಸೇಷನ್ ಸಿಗ್ಬೋದು, ಕಾಲು ಹೋದ್ರೆ ಯಾರಾದರೂ ಕೊಡ್ತಾರಾ? ಪರಿಹಾರ ಯಾರು ಕೊಡ್ಬೋದು? ಬಿಲ್ಡಿಂಗ್ನವ್ರು ಕನ್ಸ್ಟ್ರಕ್ಷನ್ ಮಾಡುವ ಓನರ್ ಕೊಡ್ಬೋದು, ಇನ್ಶೂರೆನ್ಸ್ ಕೊಡ್ಬೋದು, ಯಾರು ಕೊಡ್ಬೋದು. ಕಾಲು ಹೋದರೆ ಕೊಡ್ತಾರಾ ಅಂತ ನಾನು ಕೇಳೋದು. ಮೊನ್ನೆ ಬಸ್ನಲ್ಲಿ ಕೂಡ ಕೇಳಿದ್ದೇನೆ, 2 ಬಸ್ಸಲ್ಲಿ ಬರುವಾಗ ಭಾರಿ ಜೋರು ಕಾಂಪಿಟೇಷನ್ ಇತ್ತು. ನಾನು ಕೇಳಿದೆ, ಯಾಕೆ ಇಷ್ಟು ನಮಗೆ ಟೈಮ್ ಇಲ್ಲ? ನಾನು ಹೇಳಿದೆ, ನೀವು ದನಿಯವರು ನಿಮಗೆ, ನಾನು ಬಿದ್ದು ಕೈಕಾಲು ಕಟ್ಟಾದರೆ, ನೀವು ಬಿದ್ದು ಕೈಕಾಲು ಕಟ್ಟಾದರೆ ದನಿಯವರು ನಿಮ್ಮನ್ನು ಸಾಕೋದಿಲ್ಲ. ದುಡ್ಡು ಇನ್ಶೂರೆನ್ಸ್ ಸಿಗ್ಬೋದು, ಆದರೆ ಇನ್ಶೂರೆನ್ಸ್ನವ್ರು ಬಂದು ನಮ್ಮ ಕಾಲಿಗೆ ನಮ್ಮ ಕಾಲನ್ನು ಅವರು ಹಾಸ್ಪಿಟಲ್ ಬಂದು ಅಡ್ಮಿಟ್ ಮಾಡ್ತಾರೆ. ಅದೇ RTO ಆದರೆ ಅದು ಆ ಗಾಡಿಯಲ್ಲಿ ಕೂತ್ಕೊಂಡು ನೋಡಲಿ. ಇದೇ ವೆಹಿಕಲ್ ನಾನು ಎಷ್ಟೋ ಸಮಯ ಹೇಳಿದ್ದೇನೆ, ಇದು ಏನೋ ಒಂದು ಸ್ವಲ್ಪ ಲೇಟ್ ಆಯಿತು, ಬೇಗ ಆಗಬೇಕಿತ್ತು. ಇದು ಡಿವೈಡರ್ ಆಗುವ ಮೊದಲಾಗಬೇಕಿತ್ತು. ಎಲ್ಲ ಬ್ಲಾಕ್ ಮಾಡ್ತಿದ್ದೆ ಮೂಡುಬಿದ್ರೆ ಕಾರ್ಕಳಕ್ಕೆ. ನಾನು ಹೇಳೋದು, ಎಲ್ಲರ ಮಾಧ್ಯಮದವರಾಗಲಿ ಡಿಪಾರ್ಟ್ಮೆಂಟ್ಗಳಾಗಲಿ ಗಲಾಟೆ ಮಾಡಿದರೆ ಸರಿ ಆಗೋದು. ಆಗ ಇಲ್ಲಿ ಹೋಗಿ ಹುಬ್ಬಳ್ಳಿ ಧಾರವಾಡ ಹೋಗಿ ಹೇಗೆ ಆಗ್ತಿತ್ತು? ಅಲ್ಲಿ ಹೋದರೆ ಇವತ್ತು ಗಾಡಿ ಹೊಡಿ ಆಗ್ತಿತ್ತು, ಬೆಂಕಿ ಕೊಡ್ತಿದ್ರು ಗಾಡಿಗೆ. ಅವರು ಹೇಳೋದೇನು, ನಾವು ಮಾಡ್ತೇವೆ. ಯಾವಾಗ ಬೆಂಕಿ ಬಿದ್ದ ಕೂಡಲೇ ನೀರು ಹಾಕಬೇಕು, ಬೆಂಕಿ ಬಿದ್ದ ಸುಟ್ಟ ನಂತರ ನೀರು ಹಾಕೋದಲ್ಲ. ಇದೇ ರೋಡು ಆಗಲೇ ಸರಿ ಮಾಡ್ತಿದ್ರು, ನಾನು ಬೀಳಲಿಕ್ಕಿತ್ತ. ಇದು ಏನಾಯಿತು, ಬೆಂಕಿ ಬಿದ್ದ ನಂತರ ಇವರು ನೀರು ತಂದು ಹಾಕಿದ್ದು. ಅದು ಅಗತ್ಯ ಇಲ್ಲ. ನಾವು ಇನ್ನು ಮುಂದೆ ಲಾಸ್ಟ್ ವಾರ್ನಿಂಗ್ ಕೊಡೋದು ಎಲ್ರಿಗೂ, ಇನ್ನು ಮುಂದೆ ಇಂಥ ಪರಿಸ್ಥಿತಿ ಎಲ್ಲಿಯಾದರೂ ಆದರೆ ನಾವು ಕಾರ್ಕಳದಿಂದ ಮೂಡುಬಿದ್ರೆವರೆಗೆ ಫುಲ್ ಬ್ಲಾಕ್ ಮಾಡ್ತೇವೆ. ಬರಲಿ, ಇವತ್ತು ಮಿನಿಸ್ಟರ್ ಬರಬೇಕಿತ್ತು, 0 ಟ್ರಾಫಿಕ್ ಇತ್ತು, ನಾನು ಅಡ್ಡ ಮಲಗ್ತಿದ್ದೆ. ಮಿನಿಸ್ಟರ್ ಬರಬೇಕಿತ್ತು, ಯಾವ ಮಿನಿಸ್ಟರ್ ಆಗಲಿ, ನಮಗೇನು ಜೀವದ ಹಂಗಿಲ್ಲ, ಆಸೆ ಕೂಡ ಇಲ್ಲ. ಮಿನಿಸ್ಟರ್ ಬರಬೇಕಿತ್ತು. ಯಾಕೆಂದ್ರೆ ಎಲ್ಲ ಕಡೆ ಎಲ್ಲ ಎಷ್ಟಾಯಿತು, ಒಂದು ಸ್ಪಾಟ್ ಡೆತ್ ಆಯ್ತು ಅಲ್ಲಿ, ಗೊತ್ತುಂಟಾ? ಅಲ್ಲಿ ಚರ್ಚೆ ಹತ್ರ. ಇವ್ರಿಗೇನು ಅರ್ಥ ಆಗೋದಿಲ್ಲ, ಒಂದು ಇಂಡಿಕೇಟರ್ ಆಗೋದಿಲ್ಲ ಗಾಡಿ ಬರುವಾಗ, ರೈಟ್ಗೆ ತಿರುಗುವಾಗ ಒಂದು ನೋಡೋದಿಲ್ಲ. ಅವ್ರ ಮೊಬೈಲ್ ಇಟ್ಕೊಂಡು ಸೀದಾ ಬರುವುದೇ. ಅಂದರೆ ಅವ್ರದ್ದು ಗಾಡಿ ದೊಡ್ಡದುಂಟಲ್ಲ, ಅದೇ ಅವರ ಊರಲ್ಲಿ ಏನಾಗ್ತಿತ್ತು?
ಅವರ ಊರಲ್ಲಿ ಆದ್ರೆ ಬಿಡ್ತಿದ್ರ ನಮಗೆ? ಅವರ ಮನೆ ಸೇಫ್ ಇಲ್ಲ. ಯಾರನ್ನು ಜೀವ ತೆಗೆಯುವುದು? ಮೊದಲು ಸೇತುವೆ, ಹೌದು, ಮೊದಲು ಸೇತುವೆ ಮಾಡುವಾಗ ಬಲಿ ಕೊಡೋದು ಅಂತ ಹೇಳ್ತಿದ್ರು ಹಿರಿಯರೆಲ್ಲ. ಈಗ ಸೇತುವೆಗೆ ಬಲಿ ಕೊಡೋದಿಲ್ಲ, ಈಗ ಮಾರ್ಗಕ್ಕೆ ಬಲಿ ಕೊಡೋದು. ನಿಮ್ದು ಕಮಿಷನರ್, PWD ಯಾವುದೆಲ್ಲ ಅಧಿಕಾರಿಗಳಿದೆ ಅವರು ಸೇಫ್ ಇರ್ತಾರ್ರಿ, ಅವ್ರಿಗೆ ಏನಾಗುದಿಲ್ಲ, ಹೋಗೋದು ಪಾಪದವರಲ್ಲ. ಇಲ್ಲಿ ಪಬ್ಲಿಕ್ ಹೋಗುವ ರೋಡಲ್ಲಿ ಇವರು ದೊಡ್ಡ ದಂಡೆ ಕಟ್ಟಿದ್ದಾರೆ ಅಲ್ವಾ? ಇದು ಸ್ಮಶಾನ ಆದ್ರೆ ತೊಂದರೆ ಇಲ್ಲ, ದಿವಸಕ್ಕೆ ಒಂದು ಹೋಗುದು ವೆಹಿಕಲ್ ಅಂತೇಳಿ ಇಷ್ಟು ಪಬ್ಲಿಕ್ ಹೋಗಲ್ಲಿ ಹಾಕಿದಾರಲ್ಲ ಅವರು. ಯಾಕೆ ಬೇಕಾಯ್ತು? ನಾನು 2 ತಿಂಗಳ ಮೊದಲೇ ಲೆಕ್ಕ ಹಾಕಿದ್ದೆ ಬೆಳುವಲ್ಲಿ ಗಲಾಟೆ ಮಾಡಬೇಕು ಅಂತ. ಆಲ್ರೆಡಿ ಅವ್ರು ಪೇಷಂಟ್ ಆಗಿದ್ರು, ಅವರು ಇವತ್ತು ಬಿದ್ದಿದ್ದಾರೆ. ವಿನೋಬ್ ಸರ್ ಅವರು ಬಿದ್ದಿದ್ದಾರೆ. ಇದಕ್ಕೆ ಮೊದಲು 2 ಸಾರಿ ಬಿದ್ದು ಬೀಳುವಾಗ ಸಹ ನಾವು ಮನವಿ ಮಾಡಿದ್ದೇವೆ, ಹೇಳುವವರೆಲ್ಲ ಹೇಳಿದ್ದೇವೆ, ಆದರೂ ಆ್ಯಕ್ಷನ್ ತಗೊಳ್ಳಿಲ್ಲ. ಇವತ್ತು ಅವ್ರು ಬಿದ್ದಿದ್ದಾರೆ. ಅವರಿಗೆ ಏನಾದರೂ ಡ್ಯಾಮೇಜ್ ಆದರೆ ಅವರ ಮನೆಯವರಿಗೆ ಲಾಸ್ ಆಗ್ತಿತ್ತು, ಊರಿನವರಿಗೆ ಲಾಸ್ ಆಗ್ತಿತ್ತು, ಬೇರೆ ಯಾರಿಗೂ ಲಾಸ್ ಆಗ್ತಿರ್ಲಿಲ್ಲ. ಇವತ್ತು ಏನು ಆ್ಯಕ್ಷನ್ ತಗೊಳ್ಬೋದು. ಆದರೆ ನಾವು ಹೇಳುತ್ತಾ ಇರೋದು ಇಂಥದ್ದೆಲ್ಲ ಸಮಾಜಕ್ಕೆ ಒಳ್ಳೇದು ಮಾಡೋ ಕೆಲಸ ಮಾಡುವಾಗ ಇಂಥ ಈ ಸಣ್ಣ ಪುಟ್ಟದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಇದನ್ನೆಲ್ಲ ಮಾಡ್ಬೋದಿತ್ತು ತಾನೆ. ಇನ್ನೊಂದೇನಂದ್ರೆ ಇಲ್ಲಿ 80 ಮೀಟರ್ ಅಂತ ಅಂಡರ್ ಪಾಸ್ ಅಂತ ಇತ್ತು, ಈಗ 40 ಮೀಟರ್ಗೆ ಮಾಡಿದ್ದಾರೆ. ಅದು ಹೆಚ್ಚಿಗೆ ಜನಗಳೆಲ್ಲ ಅಂಗಡಿ ಬಂದ್ ಮಾಡಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತದೆ. ಇಲ್ಲಿ ವಿದ್ಯಾವಂತರಿಗೆಲ್ಲ ಉದ್ಯೋಗ ಮಾಡಲಿಕ್ಕೆ, ಸಹೋದ್ಯೋಗ ಮಾಡಲಿಕ್ಕೆಲ್ಲ ಅನುಕೂಲ ಆಗ್ತಿತ್ತು. ಈಗ 100 ಮೀಟರ್ ಆದರೂ ಇಟ್ಟರೆ ಬೆಳೆ ಹೆಚ್ಚಿಗೆ ತೆರೆದುಕೊಂಡು ನಡೆಯುತ್ತದೆ, ಜನರಿಗೆ ವ್ಯಾಪಾರ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಎಲ್ಲ ಬಂದಾದರೆ ರಿಕ್ಷಾ ಪಾರ್ಕಿಂಗಿಗೆ ಬಂದು ಕಷ್ಟ ಆಗ್ತದೆ, ಮತ್ತು ಇವರಿಗೆ ಟೆಂಪೋ ಅವರಿಗೆ ಬಂದ ಇಲ್ಲಿ ಕಷ್ಟ ಆಗ್ತದೆ, ಮತ್ತು ಅಂಗಡಿಯವರಿಗೆಲ್ಲ ಕಷ್ಟ ಆಗ್ತದೆ.